ಬಿಜೆಪಿ ರಾಜ್ಯಾಧ್ಯಕ್ಷರು ಕುಡ್ಲ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಬೋಳಿಯಾರ ಪರಿಸರ ಲಾಕ್ಡೌನ್ ಸಂಕಷ್ಟುಪುನ ಅರ್ಹ ಫಲಾನುಭವಿಗಳಿಗೆ ಗುರುವಾರ ಕಾಂಡೆ ಅರಿ ವಿತರಣೆ ಮಾಡ್ತಾರೆ. ಬಿಜೆಪಿ ಕ್ಷೇತ್ರ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮುತಾಲಿಕೆಡು ಅಟ್ಟಣೆ ಮಂತಿನ ಈ ಅರಿ ವಿತರಣೆ ತಲಾ 10 ಕಿಲೋದ ಲೆಕ್ಕ ನೂದು ಇಲ್ಲಡೆ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅರಿನ ವಿತರಣೆ ಮಾಡ್ತಾರೆ. ಜನಕುಲ್ಲ ಬಂಗ ಸರಕಾರಕ್ಕೆ ಅರ್ಥ ಆವಂದುಂಡು ಅಂಚಾದು ಇಂದಕ್ಕೆ ಬೋಡಿತ್ತಿನ ಆಯ್ನಾತು ಪರಿಹಾರಲ ಸರಕಾರ ಸೂಚಿಸಾದನು ಕರೆಂಟ್ ಬಿಲ್ ಗ್ಯಾಸ್ ಇಂಚಿತ್ತಿನ ಜನಸಾಮಾನ್ಯರನ ಸಮಸ್ಯೆಲೆಗೆ ಪರಿಹಾರ ಒದಗಾಯರ ಬೇಲೆ ಮಲ್ತದನು. ಕೇಂದ್ರ ಬಕ ರಾಜ್ಯ ಸರ್ಕಾರದ ತಿಕ್ಕುನ ಸವಲತ್ತೆ ಅತ್ತಂದೆ ತಂಕಲ್ನ ಪಕ್ಷ ಪ್ರಮುಖರು ದಾನಿಲಿನ ಸಹಕಾರಡು ಅರಿಪಟ್ಟುನ ಬೇಲೆಲ್ನ ನಿರಂತರವಾದ ಮಾಂತಂದುಲ್ಲೇರು ಬೋಳಿಯಾರ ಪರಿಸರಡು ಸಂತೋಷ್ ಕುಮಾರ್ ರೈಕುಲು ಜನಕುಲ್ನ ಕಷ್ಟ ಸುಖಗೆ ಮಲ್ಲ ರೀತಿಯ ಸಗಾಯ ಆವಂದುಲ್ಲೇರು. ಲಾಕ್ಡೌನ್ ಸಂಕಷ್ಟಡು ಏರೆಗಿಲ ಬಡವಡು ಬೂರ್ಯರ ಬಲ್ಲಿ ಪಂಡದು ತಂಕಲ್ನ ಬಕ ರಾಜ್ಯ ಕೇಂದ್ರ ಸರ್ಕಾರದ ಆಶಯ ಪಂಡದು ಶ್ರೀ ನಳಿನ್ ಕುಮಾರ್ ಕಟೀಲ್ ತೆರಿಪಾಯರು ಏನು ಮಾಡ್ತಾರೆ, ಶಾಸಕರು ಅವರಂತ ಮಾಡ್ತಾರೆ. ಶಾಸಕರಿಗಿಂತ ಹೆಚ್ಚು ಇವರು ಏನೂ ಅಲ್ಲದ ಅಧಿಕಾರ ಇಲ್ಲದೆ ಇವತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಒಳ್ಳೆಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ವಾಪಸ್ ಅಕ್ಕಿಗಳನ್ನು ಕೊಡೋದು, ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾರಿಗೂ ಯಾವುದೇ ತೊಂದರೆ ಆಗದಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ನಾವು ಸಾಮಾಜಿಕ ಕಾರ್ಯಕರ್ತರಾಗಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ವಿಶೇಷವಾಗಿ ಸಂತೋಷನ ಮತ್ತು ಚಂದ್ರಹಾಸನ ನೇತೃತ್ವದಲ್ಲಿ ಮಾಡ್ತೇವೆ. ಅಭೂತಪೂರ್ವವಾಗಿ ಕೊಡ್ತಾ ಇದ್ದಾರೆ. ಇವತ್ತು ಇಷ್ಟು ದೊಡ್ಡದು ಒಂದೊಂದು ಮನೆಗೆ ಎಷ್ಟು ಕೆ ಜಿ 10 ಕೆ ಜಿ ಅಕ್ಕಿ, ಅದರೊಟ್ಟಿಗೆ ಸರ್ಕಾರದ್ದು ಬರ್ತದೆ, ಪಂಚಾಯತ್ ಬೇರೆ ಕೊಡ್ತಿದೆ. ಪಂಚಾಯತ್ ಒಂದೊಂದು ಮನೆಗಳನ್ನು ಹುಡುಕಿ ಬೂತ್ ಮಟ್ಟದಿಂದ ಅವರು ಕೊಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಡಿತರ ಚೀಟಿಗಳು ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ರಾಜ್ಯ ಸರ್ಕಾರದ ಈಗ ಬಂದಿದೆ. ಗ್ಯಾಸುಗಳು ಈಗಾಗಲೇ ಇನ್ನೂ ಬರ್ತದೆ. ಎಲ್ಲವನ್ನ ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಅದನ್ನು ತಗೊಳ್ಬೇಕು. ಆದರೆ ಒಂದೇ ನಮ್ಮದು ಮನವಿ ಏನು ಅಂತ ಹೇಳಿದ್ರೆ ಮನೆಯೊಳಗೆ ಇರಬೇಕು. ಈಗ ಸಮಸ್ಯೆ ಏನಾಗಿದೆ ಕೇಳಿದ್ರೆ ನಾವು ಮನೆಯೊಳಗೆ ಕೂತ್ರೆ ನಿಯಂತ್ರಣ ಆಗ್ತದೆ. ನಾವು ಮನೆ ಹೊರಗೆ ಬಂದರೆ ಇದು ವಾಪಸ್ ಇನ್ನೂ ಜಾಸ್ತಿ ಆಗ್ತದೆ. ಹಾಗಾಗಿ ಎಲ್ಲರಲ್ಲಿ ಕೈ ಮುಗಿದು ಕೇಳೋದು ಏನಂತ ಹೇಳಿದ್ರೆ, ನಿಮ್ಗೆ ಏನೇ ಕಷ್ಟ ಇದ್ರು ನಮ್ಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ, ಪಂಚಾಯತ್ನವರಿದ್ದಾರೆ, ಸಂತೋಷನ ಇದ್ದಾರೆ, ಗಟ್ಟಿಯವರಿದ್ದಾರೆ, ನವೀನ್ ಇದ್ದಾರೆ. ಇವರು ಹತ್ತಿರ ಕರೆದು ನೀವು ಹೇಳಿ, ಅವರು ವ್ಯವಸ್ಥೆ ಮಾಡ್ತಾರೆ. ಫೋನಲ್ಲಿ ಹೇಳಿ ವ್ಯವಸ್ಥೆ ಮಾಡ್ತಾರೆ ನಿಮ್ಮ ಮನೆಗೆ. ಆದರೆ ನೀವು ಯಾರು ಮನೆಯಿಂದ ಹೊರಗೆ ಬರಬಾರ್ದು. ಹಾಗೆ ನಿಮ್ಮ ಹತ್ರ ಎಲ್ಲ ಕೈ ಮುಗಿದು ಕೇಳ್ತಾ ನರೇಂದ್ರ ಮೋದಿಯವರು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಈ ಗಟ್ಟಿ ತೀರ್ಮಾನ ತಗೊಂಡ್ರಿಂದ ನಾವು ಬದುಕಿದ್ದೇವೆ, ಮೊದಲಿಗೆ ಬದುಕಬೇಕಲ್ಲ, ಬದುಕು ಕೊಟ್ಟದ್ದು ಅವರು ಅಂತ ಹೇಳ್ತಾ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಇವತ್ತು ಭಾಳ ದೊಡ್ಡದಾಗಿರ್ತಕ್ಕಂಥ ತೀರ್ಮಾನ ತಗೊಂಡು ಉಳ್ಳಾಳದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಕ್ಕಿಯನ್ನು ಕೊಡ್ತಕ್ಕಂಥ ಜನರಲ್ಲಿ ಸಂಗ್ರಹ ಮಾಡಿ ತಾನೂ ಸೇರಿಸಿ ಕೊಡುವಂಥದ್ದು ಬಹಳ ದೊಡ್ಡ ಕೆಲಸ. ಸಂತೋಷನ ಮತ್ತು ಅವ್ರ ಇಡೀ ಟೀಮಿಗೆ, ಚಂದ್ರಹಾಸಿಗೆ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ನಮ್ಮ ಪಂಚಾಯತ್ನ ಅಧ್ಯಕ್ಷಗಳು, ನಮ್ಮ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾದರಿಯಾಗಿ ಇವತ್ತು ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಪಾರ್ಟಿ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ನಾನೊಬ್ಬ ಸಂಸದನಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಭಗವಂತನಲ್ಲಿ ಪ್ರಾರ್ಥನೆ ಅಷ್ಟೇ, ಆದಷ್ಟು ಬೇಗ ಕೊರೋನಾ ಹೋಗಲಿ, ನಾವೆಲ್ಲರೂ ಹಿಂದಿನಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಿಮ್ಮೆಲ್ಲರ ಆಶಯ. ಲಾಕ್ಡೌನ್ ಹತ್ರ ಇಲ್ಲರ್ದು ಪಿದೈ ಬರೆಯರೆ ಆವಂದೆ ಬಂಗೋಡು ಉಪ್ಪುಣಕ್ಲಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸವಲತ್ತದ ಒಟ್ಟಿಗೆ ತಂಕಲ್ನ ಕೈಟಾಪುನಾಥ ಸಗಾಯಲ್ಲ ಕೊರೊಂದುಲ್ಲ ಏರ್ಲ ಇಲ್ಲರ್ದು ಪಿದೈ ಬರಂದೆ ಕೊರೋನಾ ಮಹಾಮಾರಿಯನ್ನು ನಾಶ ಮನ್ಪರೆ ಸರ್ಕಾರದೊಟ್ಟಿಗೆ ಸಹಕಾರ ಕೊರಡು ಪಂಡಿತು
ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು ದೇವರು ಶ್ರೀ ಸೋಮನಾಥ ದೇವರೆಲ್ಲ ನಮ್ಮ ಮಜಿ ಮಹಾಮಾಯಪ್ಪನ ಚರಣ ಪಾದ ಕಮಲಾರವಿಂದ ಅಡ್ಡ ಬೋರ್ದು ಇಡೀ ದೇಶಕ್ಕೆ ಬೈದಿನಂಜಿನ ಮಹಾಮಾರಿ, ಇಡೀ ಜಗತ್ತಿಗೆ ಬೈದಿನಂಜಿನ ಮಹಾಮಾರಿ ಮಾತಾಡಿದ ಪ್ರಾರ್ಥನೆ ನಮ್ಮ ದೇಶಗಳ ಬರೆಯರಲಿ, ನಮ್ಮ ಊರುಗಳ ಬರೆಯರ ಬರಲಿ ಪನ್ಪಲ್ಲ ಏಕೈಕ ಉದ್ದೇಶರು. ನಮ್ಮ ಗೌರವಾನ್ವಿತ ಸಂಸದರಾಯನಂಚಿನ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ಅಂಚನೆ ನಮ್ಮ ಈ ಗ್ರಾಮಾಂತರ ಪ್ರದೇಶದ ಈ ಹಳ್ಳಿಗಳ ಬೈದರಿನಿ ವಿಶೇಷವಾದ ಅರೆಗೆ ಸ್ವಾಗತ. ಬೈದಿನಂಚಿನ ಮಾತ ಜನಪ್ರತಿನಿಧಿಗಳಿಗೆ ಸ್ವಾಗತ, ಮಿತ್ರರಿಗೆ ಸ್ವಾಗತ, ಮಾಧ್ಯಮ ಮಿತ್ರರಿಗೆ ಸ್ವಾಗತ. ವಿಶೇಷವಾದ ಮುಖಸ್ತುತಿಗೆ ಪಾತ್ರೆ ಬಲ್ಲಿ ನಳಿನನ್ನ ಬಗ್ಗೆ, ಶ್ರೀನಿವಾಸ ಪೂಜಾರ್ಲನ ಬಗ್ಗೆ, ಯಡಿಯೂರಪ್ಪನ ಬಗ್ಗೆ ಪಾತ್ರೆ ಬಲ್ಲಿ ಆಂಡ ಮುರಣಿದ ಬಕ್ಕ ನಡಪುನಂಚಿನ ಕಾರ್ಯ ಒಂಜಿ ಮಹಾಯುದ್ಧಾನ ಗಂಚ ಕಾರ್ಯಕ್ರಮ ನಡಪುನು ಐದಲ ವಿಶೇಷವಾದ ಈ ಕಾರ್ಯಕ್ರಮ ನಡಪುನು ಆಂಡ ಪದ್ನೆನ್ಮ ತಾರೀಕಿಗೆ ನಳಿನನ್ನ ನಾಡಿ ನಮ ಪೋತ ಇಂಚಂಚ ಅಂತ ನಮ್ಮ ಪೂರ ಮಾರ್ಗದರ್ಶನದ ತಂದು ಇಂಚಂಚಾವಡು 5 ಬಕ್ಕ ಲಾಕೌಟ್ ಆಪುನು, ಇಡೀ ದೇಶ ಲಾಕೌಟ್ ಆಪುನು. 24 ತಾರೀಕು ಬಕ್ಕ ನಿರಂತರವಾದ ಗ್ರಾಮಡು ಹಳ್ಳಿಡಿಂದು ಆಪುನು. ಆನ ಇಡೀ ದೇಶಕ್ಕೆ ಬೈದಿನಿ, ಇಡೀ ಜಗತ್ತಿಗೆ ಬೈದಿನಿ. ಆನಲ್ಲ ದಕ್ಷಿಣ ಕನ್ನಡಡು ಕೇರಳದ ಬಾರ್ಡ್ರ್, ಕಾಸರಗೋಡು ಏತ್ತು ಜನಕ್ಕೂ ಸೀಕೊಂಡು ನಮ್ಮ ಬಾಯಿಡ್ ಪನ್ಪುಜ ಆನ ದಕ್ಷಿಣ ಕನ್ನಡ ಇನಿ ಕಂಟ್ರೋಲ್ ಇಪ್ಪೋಡು ನಾಡ ನೆಕ್ ನಿರಂತರವಾದ ಹೋರಾಟ ಮಂತಿನಂಚಿನ ನಮ್ಮ ಸಂಸದರು, ನಮ್ಮ ಉಸ್ತುವಾರಿ ಸಚಿವರು ಅಕ್ಲೇನ ಹೋರಾಟ ನಿಕಲ್ ಟಿ ವಿಡು ತೂತಾರ ಅಥವಾ ವಾಟ್ಸಪ್ ಫೇಸ್ಬುಕ್ ತೂತಾರ ಗೊತ್ತಿದ್ದ ಆಂಡ ಒಂಜಿ ದಿನಲ ಅಕ್ಲೆ ಜೆತ್ತಿದಿಪ್ಪಾಯರು ನಂಗೆ ನಿರಂತರವಾದ ಅಕ್ಲೇನ ಮಾರ್ಗದರ್ಶನ ಕೇಳೋನ್ನಲ್ಲ ಆಂಡ ಇನಿ ನಂಗೆ ಅವು ಸುಮಾರು ಆವಡು ನಮ್ಮ ಅಕ್ಲೆ ಒಟ್ಟಿಗೆ ಇಪ್ಪೋಡು ನಮ್ಮ ಐಕ್ಯ ಸಹಕಾರ ಕೊರಡು ಬಣ್ಣಗ ಪಲ್ಲಿದ ದ್ವಾರಡು ಪಾಡ್ದಾರೆ ಪಲ್ಲಿ ಬಂದು ಚರ್ಚಿದ ದ್ವಾರದ ಚರ್ಚಿಗೆ ಏರ್ಲ ಬರಿಯರ ಬಲ್ಲಿ ದೇವಸ್ಥಾನ ಓಲ್ಲ ಕೇವಲ ಪೂಜೆ ಮಾತ್ರ ಜನ ಏರ್ಲ ಪಾರಜ್ಜಿ ಈ ರೀತಿದ ಪ್ರತಿಯೊಂದು ಆನ ಮಾತ್ರ ಸಹಕಾರ ಕೊಡ್ಪಾರೆ ಮುರಣಿಡಿದ ಬೊಕ್ಕ ನಿರಂತರವಾದ ಏರೇರೆಗೆ ಒಣಸಿಗೆ ತೊಂದರೆ ಆಗ್ತದೆ ಐಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ವ್ಯವಸ್ಥೆ ಮಾಡ್ತದಲ್ಲಿ ಪ್ರತಿವರೆಗ ನಳಿನನ್ನ ಶ್ರೀನಿವಾಸ ಪೂಜಾರ್ಲನ್ನ ಮುಂದಾಲದು ದಕ್ಷಿಣ ಕನ್ನಡಡು ಊಳ ತೊಂದರೆ ಯಾರಲ್ಲಿ ಒಂದೇ ಜನ ಸಯ್ಯರ ಬಲ್ಲಿ ಏರೆಗಳ ತೊಂದರೆ ಅನ್ನೋದು ತಕ್ಷಣ ಅರ್ನನೆ ಆಫೀಸರು ವಾರ್ ರೂಮ್ ಅಂತಾರೆ ನಿರಂತರವಾದ ಫೋನ್ ಬರ್ಚಟ್ಟಿಗೆ ನಮ್ಮ ಇಡೀ ಟೀಮ್ ಫೋನ್ ಒಂದು ಆಯ್ತಾ ಒಟ್ಟಿಗೆ ಏರೇರೆ ಇಲ್ಲಡು ಒಣಸಿಜ್ಜಿ ನಾನು ತಕ್ಷಣ ಒಣಸುಕೊಳೋದು ಕೊರಪುನಂಜನ ಆ ಹರಿಕೊಳೋದು ಕೊರಪುನಂಜನ ಬೆಲೆ 24 ತಾರೀಕು ರೊಕ್ಕ ನಿರಂತರವಾದ ನಡತೊಂದು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಡು 5 ಮಹಾಶಕ್ತಿ ಕೇಂದ್ರಗಳು ಬೇತೆ ವಿಧ ಟಾಪುನು ಕುರ್ನಾಡು ಮಹಾಶಕ್ತಿ ಕೇಂದ್ರಡು ಇಂದು ಕೂಡಂದನ ಇಂದು ಕೋನಾಜಿ ಶಕ್ತಿ ಕೇಂದ್ರ ಬರ್ಪುನು ಕುರ್ನಾಡು ಶಕ್ತಿ ಕೇಂದ್ರ 137 ಕ್ವಿಂಟಲ್ ಆರಿ ಕೋಡಮುಟ್ಟ ಪಟ್ಟದಾತನಲ್ಲ ವಾರ ರೂಮುಡು ಬೈದನಂಜನ ಹೂವೇ ಫೋನುಗಳು ತಕ್ಷಣ ಸ್ಪಂದನೆ ಕೊಡ್ತೀನಿ ಐತ ಒಟ್ಟಿಗೆ ನಿಖಿಲನ ಪ್ರಯತ್ನೋಡು ಸರ್ಕಾರ ಇಂಚಿನ ಮತ ಮಂತದನ್ನು ಜನ ಸರ್ಕಾರ ನಲ್ಲನ್ನೇ ಶ್ರೀನಿವಾಸ ಪೂಜಾರ್ಲೆ ಯಡಿಯೂರಪ್ಪರು ಎಂಜಿನ ಮತ ಮಂತೇರು ಬಂದ 2 ತಿಂಗಳ ರೇಷನ್ ಆಲ್ರೆಡಿ ಕೊಡ್ತಾರೆ ಕೊರೊಂದುಲ್ಲೇರು ಕೇಂದ್ರ ಸರ್ಕಾರದ ರೇಷನ್ ಇತ್ತ 4-5 ದಿನ ತಲೆ ಫಿರ ಬರ್ಕೊಂಡು ಜನಧನ ಯೋಜನೆ ಅಡಿ ಏರೇರೆಗೆ ಅಕೌಂಟ್ ಮಂತದ ಅಕ್ಲೇನ ಅಕೌಂಟ್ಗೆ 500 ರೂಪಾಯಿ ಬೂರ್ದ ಆತಂಡೆ ಬ್ಯಾಂಕ್ ಎದುರು ಭಾರಿ ಮಲ್ಲ ಲೈನ್ ಇತ್ತೇನೆ ಉಂಟು ಕೋಡೆ ಮುರಂಡ್ ಆ ರೈತರು ಉಂಡು ಏರೇರೆ ಉಜ್ವಲ ಯೋಜನೆ ದಕ್ಷಿಣ ಕನ್ನಡ ಇಡೀ ದೇಶದ ಹೈಯೆಸ್ಟ್ ಉಜ್ವಲ ಯೋಜನೆ ಆತನೇ ಬಂದ ದಕ್ಷಿಣ ಕನ್ನಡ ಏರು ಉಜ್ವಲ ಯೋಜನೆ ಉಂಡು ಅಕ್ಳಿಗೆ 3 ತಿಂಗಳು 3 ಗ್ಯಾಸ್ ತಿಕೊಂಡು ರೈತರಿಗೆ ಏರೇರೆ ರೈತರು ಒಳ್ಳೆಯರೆ ಆ ರೈತನ ಅಕೌಂಟ್ ಆತನ ಅಕ್ಳಿಗೆ 2,000 ರೂಪಾಯಿ ಇತ್ತೇನೆ ಬೂರ್ದ ಆತನ ಕೇಂದ್ರ ಸರ್ಕಾರ ನಿಕ್ಲು ಪಾಪದಾಗ್ಲಿ 3 ತಿಂಗಳು ಕರೆಂಟ್ ಬಿಲ್ ಕಟ್ಟ್ಯಾರಜ್ಜಿ ರೇಷನ್ ಇತ್ತೆ ಬೊಲಂತೇರಿ ಕೊರನಿಂದ ನಿಕ್ಲು ಬೊಬ್ಬೆ ಪಾಡೊಂದು ಎತ್ತಲ್ಲ ದೇವರ ದಯಟು ನೆಕ್ಸ್ಟ್ ನಮ್ಮ ಉರುಪೆಲ್ಲಾರಿ ಬರ್ಕೊಂಡು ಐತ ಒಟ್ಟಿಗೆ ನಿಕ್ಲು ಎಂಜಿನಾಲ ರಿಕ್ಷಾ ತೆತ್ತಿದಾರ ಎಂಜಿನಾಲ ಬೈಕ್ ತೆತ್ತಿದಾರ ಜನ ಇಲ್ಲಡಲ್ಲ ನಮ್ಮ 3 ತಿಂಗಳು ನಿಕ್ಲು ಒವ್ವೆ ಕಂತು ಮಾಡ್ಯಾರಜ್ಜಿ ನೆಡ್ದು ಮಿತ್ತು ಮೋದಿಜಿ ಮನ್ಪುಂದಾದ ನೆಡ್ದು ಮಿತ್ತು ಯಡಿಯೂರಪ್ಪರ ಮನ್ಪುಂದಾದ ನೆಡ್ದು ಮಿತ್ತು ನಳಿನನ್ನೇ ಮನ್ಪುಂದಾದ ನೆಡ್ದು ಮಿತ್ತು ಶ್ರೀನಿವಾಸ ಪೂಜಾರ್ಲೆ ಮನ್ಪುಂದಾದ ಈ ರೀತಿದ ಯುದ್ಧ ನಡಪನ ಗಂಚಾಪನ 5 ಮಲ್ಲ ಕಾರ್ಯಕ್ರಮ ನಡತೊಂದು ನಿಕ್ಲಿ ರಾತ್ರಿ 16 ಗಂಟೆಗೆ ಫೋನ್ ಮಂತ್ರದ ನಿಕ್ಲ ಇಲ್ಲಡೆ ಅರಿಯತ್ತದ ನಿಕ್ಲಿ ರಾತ್ರಿ ಸೌಖ್ಯ ಇಜ್ಜಿ ಬಂದ ಆಂಬುಲೆನ್ಸ್ ನಿಕ್ಲ ಆಸ್ಪತ್ರೆಗೆ ಕೊಂಡುತ್ತುಂಡು ನಿಕ್ಲಿಗೆ ಮರ್ದಗೆ ಮೆಡಿಕಲ್ ಇಜ್ಜಿನ ಮೆಡಿಕಲ್ ದಾರ ಎತ್ತೊಂದು ಬತ್ತು ಓಪನ್ ಮಂತ್ ಮರ್ದು ಕೊಡ್ಪದಂಡು ಕೇಸಡ್ಡೆ ಅದಿಪ್ಪು ಏನಪ್ಪ ಅದಿಪ್ಪು ಕಣಚೂರು ಅದು 3 ಆಸ್ಪತ್ರೆ ತಕ್ಕ ನೇರವಾದ ಕಾಂಟ್ಯಾಕ್ಟ್ ಇರ್ತದೆ ನಮ್ಮ ಏರು ಒಂಜಿ ಕಾರ್ಯಕರ್ತೆ ಅದಿಪ್ಪು ಏರು ಒಂಜಿ ಬಾಂಧವ್ಯ ಅದು ಪಕ್ಷ ಭೇದ ಮರೆತದೆ ಜಾತಿ ಭೇದ ಮರೆತದೆ ಆ ರೀತಿಯ ಕೆಲಸ ಮಾಡ್ತಾರೆ ನಲ್ಲಿನಲ್ಲೆಲ್ಲ ಶ್ರೀನಿವಾಸ ಪೂಜಾರ್ಲೆ ನಂಗೆ ಆದೇಶ ಕೊಡ್ತಾರೆ ಐಕ್ಯ ಬರೆದು ಅಂಚನೆ ಹೋರಾಟ ಮಂತದುಂಡು ಕೊರತ್ತು ಮೊರನೆ
ಮಾಧ್ಯಮದ ಮಿತ್ರ ಇರ್ತಾರೆ, ಊರು ದಾಖಲಿರ್ತಾರೆ. ಕುರ್ನಾಡದ ಮೇಲ್ದವಳು 50 ಕ್ವಿಂಟಲ್ ಅರಿನ ಪಟ್ಟೊಡನ್ನು ಬಂದಾಗ ಎಂಗ್ಲಿಗೆ 50 ಕ್ವಿಂಟಲ್ ಅರಿ ಯಾರು ಜನ 71 ಕ್ವಿಂಟಲ್ ಐಬೋನು ಮಿಲ್ಲಡಿತ ಅರಿಜಿ ಮಿಲ್ಲಡಿ ಅರಿಜಿ ಕೈಟ್ ಕಾಸಿಜಿ ಆಂಡಲ ಏರ್ಲ ಒಂಜೇ ಜನ ಬಡವುಡು ಏರ್ಲ ಜಪ್ಪೆರ ಬಲ್ಲಿ ಐಕ್ ಬಡದ 2 ತಿಂಗಳ ರೇಷನ್ ಐಕ್ ಬಡದ ನಿಕ್ಲಿಕ್ಕೆ ವ್ಯವಸ್ಥೆ ಈತ ಮಾತ ಇಪ್ಪುನಾಗ ಮುರನೇ 50 ಕ್ವಿಂಟಲ್ ಸೇರ್ಸವ್ರು 18 ಜವನಿಯರೇ ನಮ್ಮ ಸೇರ್ಸ ಅಕ್ಕಲು ಪಾಪ ಮಾರಿ ಬಲ್ಲ ಮನಸ್ಸರೆ ಕಾಸು ಕೊರಿಯರಿ 50 ಕ್ವಿಂಟಲ್ ದಾಡಿ 71 ಕ್ವಿಂಟಲ್ ಅರಿದೆ ತನ್ನ ಆತನ ಉಮೇಶ್ ಕಾಂಬೀರ್ ನಡುಕೋಪನಮ್ಮ ಉಮೇಶನ ಈರು ಲಯನ್ಸ್ ಈರು ಬಾರಿ ಮಲ್ಲ ಈರು ಇಂಜಿನಲ್ ಮಾಡು ಅಪ್ಪ ದಾದಾ ಅವರು ಸಂತೋಷ ನಾನು ಯಾವ ಬಂಡ 10 ಕ್ವಿಂಟಲ್ ಅರಿಗೊಂಡು 100 ಜನತ 100 ಇಲ್ಲದೆ ಅರಿಗೊಂಡು ಹತ್ತು ಕೊರ್ಕ ಅರ್ಧವಾಸಿ ಈರು ಕೊರಲೆ ಅರ್ಧವಾಸಿ ಹ್ಯಾಂಗ್ ಪಾಡನ್ ಎದುರು ಬಿರ ತೂತುಜೇರು ಎನ್ನೊಟ್ಟಿಗೆ ಭತ್ತದ ಬಂಟ್ವಾಳ ಭತ್ತ ಮಹಾಲಸರು 10 ಕ್ವಿಂಟಲ್ ಅರಿ ಎಡ್ಡೆ ಕಂಪಿಂದ ಅರಿ ಉರ್ಪೆಲ್ಲ ಅರಿಗೊಂಡಾಯ್ತಾನೆ ಅಂಚನೆ ಬಾಕಿದಕ್ಕಲು ನಿರಂತರವಾದ ಬೇಲೆ ಒவ்வೊಂದು ಗ್ರಾಮಡು ಆಡಳಿತ ನಮ್ಮಂಡು ಅಕ್ಕಲು ನಿರಂತರವಾದ ಹೋರಾಟ ಮಂತುಂಡು ಓಲೋಲು ನಮ್ಮ ಕಾರ್ಯಕರ್ತರು ಉಳ್ಳೇರಿ ಅಕ್ಕಲು ನಿರಂತರವಾದ ಹೋರಾಟ ಮಂತುಂಡು ಅಕ್ಕಲಿನ ಹೋರಾಟದ ಋಣನು ಸಂದಾರೆ ನಮ್ಗೆ ಏರೆಗಳ ಸಾಧ್ಯ ಒಂಜಿ ಚೂರು ಹೆಚ್ಚು ಕಡಿಮೆ ಆದಿತ್ತು ಒಂಜಿ ಅರ್ಧ ಗಂಟೆ ಹೆಚ್ಚು ಬೆಲೆ ಪ್ರಸಂಗ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದಿತ್ತು 1 ಗಂಟೆ ಹೆಚ್ಚಿಗೆ ಆನ ನಿಕ್ಲಿಗೆ ಏರೆಗಳ ಆಪುಜೆ ಬಂತಿச்சு ಮೂಲ ಅಂಗಡಿ ಎದುರು ರಶ್ ಇಪ್ಪನಾಗ ಮೆಡಿಕಲ್ ಎದುರು ರಶ್ ಇಪ್ಪನಾಗ ಆ ಮಾರ್ಕ್ ಪಾಡ್ದ ನಿಕ್ಲೆ ಉಂಟಾದ ಬಂದು ಪೊಲೀಸ್ ತಕ್ಲೇನ ನಳಿನಣ್ಣನೇ ಶ್ರೀನಿವಾಸ ಪೂಜಾರ್ಲೇನು ಪುಗಾರನೊಂದ ಅರೆ ಒಟ್ಟಿಗೆ ಬೆನ್ಪುಣಂಚನ ಆ DC AC ಆ ಸರಕಾರಿ ಅಧಿಕಾರಿನಕ್ಲಿ ಆ ಡಾಕ್ಟರ್ನಕ್ಲಿ ಆ ನರ್ಸ್ನಕ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ನಕ್ಲಿ ಐತ ಒಟ್ಟಿಗೆ ನಿರಂತರವಾದ ಬೆನ್ಪುಣಂಚನ ಆಶಾ ಕಾರ್ಯಕರ್ತೆ ನಮ್ಮ ಇಲ್ಲ ಬಾಕಿಲು ಬರ್ಪೇರು ಪಾಪ ಊರುಡು ರೋಗಂಡು ಊರುಡು ಸೀಕೊಂಡು ಪೋರ್ತದ ನಮ್ಮ ಮಾತ ಉಲಾಯಿಕೊಳ್ಳು ನಾನು ಆ ಆಶಾ ಕಾರ್ಯದ ನಮ್ಮ ಇಲ್ಲಾಡ ಏರೆ ತಮ್ಮ ಬರ್ಕೊಂಡು ಏರೇ ಸೌಖ್ಯಜ್ಜಿ ಏರು ದುಬೈಡ್ ಬೈದೆ ಏರು ಬೊಂಬೈಡ್ ಬೈದೆ ಅಂತ ಕೇಳೊಂದು ಬರ್ಪೇರು ಅಕ್ಲಿಗೆ ನಮ್ಮ ಪ್ರೀತಿ ಸಹಕಾರ ಕೊರ್ಪಣ ನಮ್ಮ ಕರ್ತವ್ಯ ಆ ಆಶಾ ಕಾರ್ಯಕರ್ತರಿಗೆ ಬಂಟ್ವಾಳದ MLA ಈ ಬುಡದಕ್ಲೆಲ್ಲ 25 ಕಿಲೋ ಅರಿಗಾರ ಬುಡದಿರು ಪ್ರತಿ ಒಂದು ಆಶಾ ಕಾರ್ಯಕರ್ತರು ಕುರ್ನಾಡದಕ್ಲೆ ಮುರನೆ ಅರಿಪಟ್ನಾಗ ನಮ್ಮೊಟ್ಟಿಗೆ ಹಿರಿಯರ ರಾಜಾರಾಮ್ ಭಟ್ರು ಇರ್ತಾರೆ ಆಕ್ಲೇನ ತೂದಾನಾಗ 6 ಬಂಡರು ಸಂತೋಷನ ಇಂದು ಕಾಳಿ ಅರಿಕೊರ್ನ ಯಾರಂದೆ ಆಕ್ಲೇನ ಬೆನ್ಪಟಗು ನಮ್ಮ ಗೌರವ ಕೊರೋಡು ಒರಿಯವರಿಗೆ 2,000 ಒಂಜಿ ಆಶಾ ಕಾರ್ಯಕರ್ತರಿಗೆ 2,000 ರೂಪಾಯಿ ಕೊರಿಯದು ಐತ ಒಟ್ಟಿಗೆ ಕುರ್ನಾಡದ ವಿಶೇಷತೆ ಕುರ್ನಾಡ ಗ್ರಾಮ ಪ್ರತಿಯೊಂದು ಇಲ್ಲಡೆಲ್ಲ ಅರಿಕೊಡ್ತಾನೆ ಮೂಲ ಪ್ರತಿಯೊಂದು ಇಲ್ಲಡೆ ಅರಿಕೊರಿಯಾರೆ ಬಂದ ಮಲ್ಲಕ್ಲ ಪಾಪ ಕೈ ಮುಗಿದು ಬಂಪ ಏರಿಯಾಗೆ ಅವಶ್ಯಕತೆ ಹೆಜ್ಜಿನಿಗೆ ದೇತೋನಚ್ಚಿ ಏರು ಪಾಪದಾಗ್ಲೇ ಉಂಡಾಕ್ಲೆ ಎತ್ತವನ ಜಾತಿ ಮತ ಭೇದ ಬುಡ್ದು ಎತ್ತದ ಇತ್ತ ಪ್ರತಿಯೊಂದು ರೀತಿಯಲ್ಲಿ ಆ ರೀತಿಯ ಕಾರ್ಯಕ್ರಮ ಹಾಕೊಂಡು ಇನ್ನೇನೆ ನಳಿನನ್ನೇ ಶ್ರೀನಿವಾಸ ಪೂಜಾರ್ಲಿ ಇಜ್ಜಿನಂದ ತಲಪಾಡ್ದ ಗೇಟ್ ಬಂದ ಆಪುಜಿಂದ ಮುಂದೆ ಕಂಟ್ರೋಲ್ ಮಾಡ್ತಾರೆ ಸಾಧ್ಯ ಜನ ನಂಗೆ ಸರಿಯಾದ ರೇಷನ್ ತಿಕ್ಕಾರೆ ಸಾಧ್ಯ ಜನ ನಂಗೆ ಸರಿಯಾದ ಗ್ಯಾಸ್ ತಿಕ್ಕಾರೆ ಸಾಧ್ಯ నేను ಪೂರ ಮಲ್ಪನೆ ಕಾರಣಕರ್ತಾರೆ ಆಕ್ಲಿಗೆ ವಿಶೇಷವಾದ ಇಡೀ ಕ್ಷೇತ್ರ ಪರವಾದ ಆಕ್ಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋನು ಇತ್ತ 6 ಬೈದೇರಿ 6 ಮೂಲ ಕೊಂಡತ್ತಿದ್ದೀತನ ಅರಿನ 6 ಪಟ್ಟರಿ ಐನ ಮನಪೂರ್ವಕವಾದ ಪ್ರೀತಿ ನಿನಗೆ ಸ್ವೀಕಾರ ಮಾಡ್ಕೊಡು ನಾನು ಆ ದೇವರದಾಯ್ತು ಐನಾತ್ ಬೇಗ ಆ ಕೊರೋನಾ ನಮ್ಮನ್ನು ಬಿಡ್ದು ನಮ್ಮ ಊರು ಬಿಡ್ದು ನಮ್ಮ ದೇಶ ಬಿಡ್ದು ಜಗತ್ತು ನಾವು ಮಾಯಾವಡು ನಾನೆಲ್ಲ ಒಂದು ವೇಳೆ ಸಮಸ್ಯೆ ಇತ್ತನಲ್ಲ ಆ ಸಮಸ್ಯೆಗಳ ನೂದೆಕ್ಕನ್ನೋದು ಪರಿಹಾರ ಮನ್ಪುನ ಜನ ಪೂರಾ ಪ್ರಯತ್ನ ಮನ್ಪೇರು ನಮ್ಮ ಸಂಸದರು ನಮ್ಮ ಉಸ್ತುವಾರಿ ಸಚಿವರು ಅಲ್ಲಿಗೆ ಅಕ್ಲಿಗೆ ಸಹಕಾರ ಕೊಡ್ಕ ಅಕ್ಲೇನ ಋಣನು ನಂಗೆ ಸಂದೇಹನೆ ಸಾಧ್ಯ ನೆಜ್ಜಿ ಅಕ್ಲಿಗೆ ಎಂಚ ಅವಳು ದೇಶಡು ಕೇಂದ್ರಡು ನುನಾಡ ತಂದಿತ್ತು ಅಧಿವೇಶನ ಕೇವಲ ಒಂಜಿ ಪೇಷಂಟ್ ಕೊರೋನಾ ಪೇಷಂಟ್ ಉಂಡು ಬಂದಿಟ್ಟಿನಿ ಪಾಸಿಟಿವ್ ಬತ್ತನ ತಕ್ಷಣ ಬ್ಯಾಂಗ್ಳೂರು ಬರ್ತದೆ ಆ ಇಡೀ ಬ್ಯಾಂಗ್ಳೂರು ಆಸ್ಪತ್ರೆ ಎಂಜಿನ ಆಸ್ಪತ್ರೆ ಬಂದ ಪಾಪದಕ್ಲೆ ಐನು ಪೂರ ಪಾಪದಕ್ಲೆ ಬೆತ್ತ ಆಸ್ಪತ್ರೆ ಬಾರ್ದು ಐನು ಕೊರೋನಾ ಆಸ್ಪತ್ರೆಯಿಂದ ಬಂದಿದೆ ಇಂದು ದಾಖಲೆ ಇಂಚಿ ಲಯನ್ ಉಮೇಶ್ ಗಾಂಭೀರ್ ಬೋಳಿಯಾರ್ ಬೊಕ್ಕ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅರಿ ವಿತರಣೆಗೆ ಬೆರಿಸಗಾಯ ಕೊರ್ದಿತ್ತೇರು ಬಿಜೆಪಿ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಕುರುನಾಡು ಪಂಚಾಯತ್ ಅಧ್ಯಕ್ಷರು ಶ್ರೀ ಸತೀಶ್ ಆಚಾರ್ಯ ಸದಸ್ಯರು ಪ್ರಶಾಂತ್ ಗಟ್ಟಿ ಬೋಳಿಯಾರ್ ರೋಹಿತ್ ತಾಲೂಕು ಪಂಚಾಯತ್ ಸದಸ್ಯರು ನವೀನ್ ಪಾದಲ್ಪಾಡಿ ಬಿಜೆಪಿ ಕ್ಷೇತ್ರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ಪ್ರವೀಣ್ ಆಳ್ವಾ ಸುಧೀರ್ ಶೆಟ್ಟಿ ಕಮಲಪದವು ಸುಭಾಷ್ ಧರ್ಮನಗರ ಎಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.